ಗೌರವಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸೊ ಇವತ್ತು ಈ ಒಂದು ಬೃಹತ್ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಉಲ್ಲಾಲ ಸೆಂಟರ್ ಕಮಿಟಿಯ ಅಧ್ಯಕ್ಷರಾದಂತಹ ನವಾಜುಲ್ಲಾ ವಹಿಸಲಿದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಗೌರವವಾಗಿ ಅವರನ್ನು ಆಹ್ವಾನಿಸ್ತಿದ್ದೇನೆ. ದಯವಿಟ್ಟು ತಾವುಗಳು ಬರಬೇಕು. ಅದೇ ತರ ಇಲ್ಲಿಯ ನಮ್ಮ ಯುನಿಎಫ್ ಕರ್ನಾಟಕ ಸ್ಥಾಪಕ ಅಧ್ಯಕ್ಷರು, ನಮ್ಮ ಹಿರಿಯ ವಿದ್ವಾಂಸರು, ಬಹಳಷ್ಟು ಯುವ ಪೀಳಿಗೆಯನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಯೋಜನಾವನ್ನು ಒಂದು ಪರಿವರ್ತನೆ ಮಾಡುವ ರೀತಿಯಲ್ಲಿ ಇವತ್ತು ಕಾರ್ಯರೂಪಂತ ಒಂದು ಸಂಸ್ಥೆಯಾಗಿದೆ. ಅದರ ಸ್ಥಾಪಕ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ಹಿರಿಯರಾದಂತಹ ರಫೀವುದ್ದೀನ್ ಕುದುರೆ ಅವರನ್ನು ಕೂಡ ನಮ್ಮ ನಬಿಲ ಪ್ರಭಾರವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಹೋದ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಕೇಳ್ತೇನೆ. ಅದೇ ತರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಂತಹ ಗೌರವಾನ್ವಿತ ರಿಯಾಜ್ ಫರಂಗಿಪೇಟೆ ಅವರು ಕೂಡ ಎಲ್ಲ ಬಿಸಿ ಶೆಡ್ಯೂಲ್ ಇದ್ದರು ಕೂಡ ಊರಿಗೆ ಬಂದ ತಕ್ಷಣ ನಾವು ಏನು ಕರೆದಿದ್ದೇವೆ ತಕ್ಷಣವೇ ನಮ್ಮ ಕಾರ್ಯಕ್ಕೆ ಹೋಗ್ಬಿಟ್ಟು ಬಂದು ಅವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಿದ್ದೆ. ಅವರು ಕೂಡ ಬರಬೇಕಾಗಿ ವಿನಂತಿಸಿದೆ. ಸೊ ಏನೊಂದು ತಮ್ಮ ವ್ಯಕ್ತಿ ನಮ್ಮ ರತ್ನ ಎಜುಕೇಶನ್ ಸ್ಥಾಪಕ ಅಧ್ಯಕ್ಷರಾದ ಉಳಿದೊಟ್ಟು ಅಂದರೆ ಅವರ ಮಗ ಬಂದಿದ್ದಾರೆ. ಸೊ ಅವರು ಕೂಡ ಬ್ಯುಸಿಯಲ್ಲಿದ್ದರು, ಆದರೂ ತನ್ನ ಸುಪುತ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಒಂದು ಸಹಭಾಗಿತ್ವ ಹೊಂದಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಕರೀತಿದ್ದೇನೆ. ದಯವಿಟ್ಟು ಅವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ಕಡೆ ಸಾಮಾಜಿಕದಲ್ಲಿ ಬಹಳ ಮುಂದಾಳತ್ವ ವಹಿಸಿದಂತ ಇವತ್ತು ಆಕ್ಚುಲಿ ಒಂದು ಸರ್ಕಾರದ ಬಹಳ ದೊಡ್ಡ ಒಂದು ಅಧಿಕಾರಿ ಆಗಿಕೊಂಡು ಇವತ್ತು ರಿಟೈರ್ಮೆಂಟ್ ಆದರೂ ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಈ ಸಾರ್ವಜನಿಕ ಏನಾದರೂ ಹಿತಾಸಕ್ತಿಯನ್ನು ಬೆಳೆಸ್ತಾ ತುಂಬಾ ಕಾರ್ಯಕ್ರಮಗಳು ಮಾಡಬೇಕು, ಈ ಸೊಸೈಟಿಗೆ ಏನಾದರೂ ಕೊಡಬೇಕೆಂದ ಒಂದೇ ಒಂದು ವಿಚಾರದಿಂದ ರೀಚಲ್ ಸರ್ವಿಸ್ ಎಂಬ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಅವರು ಇವತ್ತು ಕಾರ್ಯಪ್ರವೃತ್ತರಾಗಿದೆ. ಹಾಗಾದ್ರೆ ಅವರನ್ನು ಸಿವಿಲ್ ಡಿಸೈಸ್ ಅವರು ಕೂಡ ತನ್ನ ವೇದಿಕೆಗೆ ಆಹ್ವಾನಿಸ್ತಿದೆ. ಅವರಿಗೆ ಕೂಡ ಅದೇ ತರ ನಮ್ಮ ಓಯಿಸಿ ಅಜಹಾರಿ ಅವರು ಕೂಡ ಈ ಕಾರ್ಯಕ್ರಮದ ದುವಾ ಆಶೀರ್ವಾದನ ಬರಲಿಕ್ಕೆ ಬರೆದಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ನಾವು ಆಹ್ವಾನಿಸ್ತಿದ್ದೇನೆ. ಸೊ ಇನ್ನೂ ಹಲವಾರು ವ್ಯಕ್ತಿಗಳಿದ್ದಾರೆ. ನಮ್ಮ ಉಪಾಧ್ಯಕ್ಷರಂತಹ ಆಜಿ ಮೊಹಮ್ಮದ್ ಕಳೆದ ಈ ಸ್ಥಾಪನೆಯಲ್ಲಿರುವಂತಹ ವ್ಯಕ್ತಿಯಾಗಿದ್ದಾರೆ. ಯಾವಾಗ ಸೆಂಟ್ರಲ್ ಕಮಿಟಿ ಉದಯವಾಯಿತು ಆವತ್ತಿನ ಇವತ್ತಿನ ನಮ್ಮ ಜೊತೆಗೆ ಎಲ್ಲ ಕಾರ್ಯಪ್ರವರ್ತನೆಯಲ್ಲಿ ಕೂಡ ನಮ್ಮ ಜೊತೆ ಇಟ್ಕೊಂಡು ಸಹಕಾರ ಮಾಡ್ತಿದೆ. ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಇವತ್ತು ಇದರಲ್ಲಿದ್ದಾರೆ. ಅವರನ್ನು ನಮ್ಮ ನಿಮ್ಮವಾಗಿ ಸ್ವಾಗತಿಸ್ತೇನೆ. ಆಜಿ ಮೊಹಮ್ಮದ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ದಯವಿಟ್ಟು ಆಜಿ ಮೊಹಮ್ಮದ್ ಅವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಮತ್ತೆ ಇದೆಲ್ಲ ಯಾರೆಲ್ಲ ಬಂದಿದ್ದೀರಿ, ಗೌರವಾನ್ವಿತ ಬದರುದ್ದೀನ್ ಆಗಲಿ ಮತ್ತು ತುಂಬಾ ಮಂದಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ತರ ಮುಸ್ಲಿಂ ಒಕ್ಕೂಟ ಅವರು ಕೂಡ ಬಂದಿದ್ದಾರೆ ಅಧ್ಯಕ್ಷರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತೇನೆ. ಬಂದಂತೆ ಎಲ್ಲರಿಗೆ ಸ್ವಾಗತ ಬಯಸಿದ ದುವಕ್ಕೋಸ್ಕರ ಉಸ್ತಾದನನ್ನು ಆಹ್ವಾನಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل أعوذ برب الفلق من شر ما خلق من شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. صدق الله. الحمد لله رب العالمين حمدا يوافي نعمه ويكافئ مزيدا. اللهم صل وسلم على رسولك سيدنا محمد وعلى آل سيدنا محمد. اللهم أوصل مثل ثواب ما قرأناه من القرآن العظيم هدية واصلة ورحمة نازلة وبركة شاملة أولا منا إلى حضرة روح نبينا المصطفى محمد صلى الله عليه وسلم. اللهم ارزقنا زيارته في الدنيا وفي الآخرة شفاعته ولا تحرمنا رؤيته وحوردنا حوله المأرود واحشرنا تحت ظل لوائه المعقود. اللهم إلى حضرات سائر الأنبياء والأولياء والشهداء والزهاد والصديقين والصالحين قدس الله أسرارهم ونذر ورائهم وعلى درجاتهم في الجنة. اللهم إلى حضرات من ماتوا من جهة آبائنا وأمهاتنا يا رب العالمين. اللهم اغفر لنا وارحمنا ولوالدينا ولمشايخنا ولأساتذتنا ولمن أعاننا ولمن أحبنا ولمن أوصانا بالدعاء ولجميع المؤمنين والمؤمنات.
اللهم بارك لنا فيما أعطيتنا وفيما تعطينا اللهم بارك في هذا المجلس اللهم بارك لنا في مجلسنا هذا اللهم بارك لنا في اجتماعنا هذا اللهم بارك لنا في حركاتنا وفي سكناتنا اللهم بارك لنا في حضرنا وفي سفرنا اللهم بارك لنا في كل أمورنا بركة تامة دائمة كما باركت على عبادك الصالحين اللهم اجعل هذا الشهر الشريف العظيم شاهدا لنا لا شاهدا علينا واجعله حجة لنا لا حجة علينا اللهم اعتق رقابنا ورقاب آبائنا وأمهاتنا ومشايخنا وأساتذتنا وأزواجنا وأهلينا من الدين والمظالم والنار اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات يا قاضي الحاجات منزل البركات اللهم احسن عاقبتنا في الأمور كلها وأجرنا من خزي الدنيا وعذاب الآخرة اللهم أعز الإسلام والمسلمين وأذل الشرك والمشركين اللهم اجعل بلدنا وبلاد المسلمين أمنا وآمنا ومطمئنا يا أرحم الراحمين اللهم اصرف عنا الحروب والفتن مما ظهر منها وما بطن ربنا ظلمنا أنفسنا وإن لم تغفر لنا وترحمنا لنكونن من الخاسرين اللهم اقض حاجاتنا يا قاضي الحاجات اشف مرضانا يا شافي المرضى ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين صلى الله تعالى وسلم على خير عليه الصحابة أجمعين سبحان ربك رب العزة عما يصفون السلام على المرسلين والحمد لله رب العالمين ದುವಾ ನೆರವೇರಿಸಿದಂತಹ ಹುಸೈನ್ ಮದನಿ ಅಲ್ಸಾರಿ ತೋಕೆ ಅವರಿಗೆ ಮತ್ತೆ ಅದೇ ತರ ಇವತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಶಿಕ್ಷಕರ ಸಂಘದ ವತಿಯಿಂದ ಸಂಘಟನಾ ಸ್ಫೂರ್ತಿ ಪ್ರಶಸ್ತಿ ವಿಜೇತರಾದಂತಹ ಪುರಸ್ಕೃತರಾದಂತಹ KMK ಮನ್ಯಾಡಿ ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಹಲವಾರು ಘಟಾನುಘಟಿಗಳು ಬರ್ತಾ ಇದ್ದಾರೆ ಈ ರಾಜ್ಯದ ಸಭಾಪತಿ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಆಸೀನವನ್ನು ಸ್ವೀಕರಿಸಿದ್ದಾರೆ ಅದಕ್ಕೆ ಮುಂಚೆ ನಮ್ಮ ಯುನಿಎಫ್ ಕರ್ನಾಟಕ ಸ್ಥಾಪಕಾಧ್ಯಕ್ಷರಾದಂತಹ ರಫೀವುದ್ದೀನ್ ಕುದಲ್ ಅವರು ವೇದಿಕೆ ಮುಂದೆ ನಹಮದು ವ ನಸಲ್ಲಿ ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್ ಅಮ್ಮಾ ಬಾದ್ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿರುವಂತಹ ವಿವಿಧ ಧರ್ಮೀಯರೇ ಜಗತ್ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ ಸಾಮಾನ್ಯವಾಗಿ ಇಫ್ತಾರ್ ಎಂಬ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮೀಯರನ್ನು ಸೇರಿಸಿ ಜನರಿಗೆ ಕೆಲವೊಂದು ವಿಚಾರಗಳನ್ನು ಮನನ ಮಾಡಿಸುವಂಥ ಒಂದು ಕೆಲಸ ನಾನು ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡುವಂತಹ ವ್ಯಕ್ತಿತ್ವ ಆದರೆ ಒಂದು ವಿಚಾರ ನಾನು ಎಲ್ಲ ಕಡೆ ಪ್ರಸ್ತಾಪಿಸುತ್ತೇನೆ ಈ ಸೌಹಾರ್ದತೆ ಎಂಬುದು ಭಿಕ್ಷಾಟನೆ ಮತ್ತೊಂದು ಹೆಸರು ಎಂದು ನನ್ನ ಭಾವನೆ ಯಾಕೆಂದರೆ ಸೌಹಾರ್ದ ಪ್ರೇಮಿಗಳು ಎಲ್ಲ ಸಂದರ್ಭಗಳಲ್ಲೂ ಸೌಹಾರ್ದ ಪ್ರೇಮಿಗಳಾಗಿ ಇರ್ತಾರೆ ಆದರೆ ಸೌಹಾರ್ದತೆಯನ್ನು ಬಯಸದವರು ಅವರೇ ಕಲ್ಲೆಸೆಯುವವರು ದೊಂಬಿ ಮಾಡುವವರು ಅಥವಾ ಸಮಾಜವನ್ನು ಒಡೆಯುವವರು ಆದ್ದರಿಂದ ನಾನು ಪ್ರಯೋಗಿಸುವಂಥ ಪದ ನಾವು ಸೌಹಾರ್ದ ಸಮಾಜಕ್ಕಿಂತ ಹೆಚ್ಚು ನಾವು ಸಹಿಷ್ಣು ಸಮಾಜವನ್ನು ಸ್ಥಾಪಿಸಬೇಕು ಯಾಕೆಂದರೆ ಈಗ ಉದಾಹರಣೆಗೆ ಇಸ್ಲಾಂ ಈ ದೇಶಕ್ಕೆ ಬಂದು ಸುಮಾರು 1400 ವರ್ಷಗಳಾಗಿವೆ ಇನ್ನೂ ಕೂಡ ಚಾಲ್ತಿಯಲ್ಲಿರುವಂತಹ ಅನೇಕ ಸಾಂಕೇತಿಕ ಪದಗಳ ಉಚ್ಚಾರಣೆ ಕೂಡ ಗೊತ್ತಿಲ್ಲ ನಮ್ಮ ದೇಶ ಬಾಂಧವರಿಗೆ ಅದರ ಅರ್ಥ ಕೂಡ ಗೊತ್ತಿಲ್ಲ ಮೊನ್ನೆ ನಮ್ಮದೊಂದು ಇಫ್ತಾರ್ ಈ ಸಭೆ ನಡೆಯಿತು ಆ ಸಭೆಯಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ ನಮ್ಮ ಆ್ಯಂಕರ್ ಒಂದು ಪ್ರಶ್ನೆ ಕೇಳಿದ್ರು ವೇದಿಕೆಯಲ್ಲಿದ್ದಂತಹ ಓರ್ವ ಕ್ರೈಸ್ತ ಮತ್ತು ಓರ್ವ ಹಿಂದೂ ಸಹೋದರರಲ್ಲಿ ಒಂದು ಪ್ರಶ್ನೆ ಕೇಳಲಾಯಿತು ಇಫ್ತಾರ್ ಅಂದರೆ ಏನಂತ ಅವರು ಹೇಳಿದ್ರು ಇಫ್ತಾರ್ ಅಂದರೆ ಸೌಹಾರ್ದತೆ ಅಂತ ಇಂತಹ ಅನೇಕ ಪದಗಳಿವೆ ಅಜಾನ್ ಅಂದರೆ ಏನು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಇಸ್ಲಾಂ ಅಂದರೆ ಏನು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಹೀಗೆ ಅನೇಕ ಅರಬಿ ಪದಗಳು ಯಾವ ಪದಗಳನ್ನು ಹೆಚ್ಚಾಗಿ ನಾವು ಬಳಸುತ್ತೇವೆ ಆ ಪದಗಳ ಅದರ ಉಚ್ಚಾರಣೆ ಮತ್ತು ಅರ್ಥ ಈ ಸಮುದಾಯದ ಸಮಾಜ ಬಾಂಧವರಿಗೆ ತಿಳಿದಿಲ್ಲ ಆದುದರಿಂದ ಯಾವಾಗ ನನ್ನ ಧರ್ಮದ ಕುರಿತು ನನ್ನ ಸಹೋದರ ಧರ್ಮೀಯರಿಗೆ ತಿಳುವಳಿಕೆ ಮೂಡುತ್ತದೋ ಮತ್ತು ಅವರ ಆಚರಣೆಗಳ ಕುರಿತು ನನ್ನಲ್ಲಿ ಪ್ರಜ್ಞೆ ಮೂಡಿದಾಗ ಸಮಾಜದಲ್ಲಿ ತನ್ನಿಂತಾನೇ ಸೌಹಾರ್ದತೆ ಉಂಟಾಗುತ್ತದೆ ಅದಕ್ಕೆ ಯಾವುದೇ ಕಾರ್ಯಕ್ರಮ ಮಾಡುವಂಥ ಅಗತ್ಯ ಬರುವುದೇ ಇಲ್ಲ ಆದುದರಿಂದ ಮೊದಲು ನಾವು ಮಾಡಬೇಕಾದಂಥ ಕೆಲಸ ಏನೆಂದರೆ ನನ್ನಲ್ಲಿ ಬಹಳ ಆಪ್ತರಾಗಿರುವಂತಹ ಕೆಲವರು ಅಥವಾ ನನ್ನ ನೆರೆಯಲ್ಲಿರುವಂತಹ ಕೆಲವರು ವ್ಯಾವಹಾರಿಕವಾಗಿ ನನ್ನಲ್ಲಿ ಸಂಪರ್ಕದಲ್ಲಿರುವವರು ಇವರಲ್ಲಿ
ನನ್ನ ಧರ್ಮದ ಕುರಿತು ನಾನು ಪರಿಚಯ ನಾವು ಮಾಡಿಸಬೇಕಾಗಿದೆ. ಕನಿಷ್ಠ ಕೆಲವು ಪದಗಳ ಅರ್ಥವಾದರೂ ಅವರಿಗೆ ಗೊತ್ತಿರಬೇಕು. ಉದಾಹರಣೆಗೆ ಇಫ್ತಾರ್ ಅಂದರೆ ಏನು ಎಂದು ಕೇಳಿದರೆ ಅವರು ಹೇಳುದು ಎಲ್ಲರೂ ಸೇರಿ ಸೌಹಾರ್ದತೆಯ ಭಕ್ಷ್ಯವನ್ನು ಅಥವಾ ಪದಾರ್ಥವನ್ನು ಸೇವಿಸುವ ಕೆಲಸಕ್ಕೆ ಇಫ್ತಾರ್ ಎಂದು ಹೇಳುವುದು. ನಿಜವಾಗಿ ಇಫ್ತಾರ್ ಎಂಬುದು ಫಿತ್ರ್ ಎಂಬ ಪದದಿಂದ ಬಂದಂತ ಒಂದು ಪದ ಮತ್ತು ಸಾಮಾನ್ಯವಾಗಿ ಅರಬಿ ಭಾಷೆಯಲ್ಲಿ ಬೆಳಗಿನ ಆಹಾರಕ್ಕೆ ಫತೂರ್ ಎಂದು ಹೇಳುವುದು ಮತ್ತು ಅದನ್ನೇ ಇಂಗ್ಲಿಷಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಬ್ರೇಕ್ ಫಾಸ್ಟ್ ಅಂದರೆ ಫಾಸ್ಟ್ ಅನ್ನು ಬ್ರೇಕಿಂಗ್ ಮಾಡುವುದು. ಹೀಗೆ ಫತೂರ್ನಿಂದ ಇಫ್ತಾರ್ ಬಂದಿದೆ. ಉಪವಾಸವನ್ನು ಪಾಲನೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಇಫ್ತಾರ್ ಎಂದು ಹೇಳುವುದು, ಉಪವಾಸ ಪಾಲನೆ ಮಾಡುವಂತ ಕಾರ್ಯಕ್ರಮಕ್ಕೆ. ಮತ್ತು ನನ್ನ ದೇಶ ಬಾಂಧವರು ನಾನು ಹೇಳುವುದು, ಉಪವಾಸ ಅಂದರೆ ಕೇವಲ ಅನ್ನ ಆಹಾರವನ್ನು ಸೇವಿಸದೇ ಇರುವುದು ಮಾತ್ರ ಅಲ್ಲ, ಬದಲಾಗಿ ಚಿತ್ತದ ದಾಸನಾಗಿ ಬದುಕುವಂತಹ ಕಾಲದಲ್ಲಿ 11 ತಿಂಗಳ ಕಾಲ ಒಬ್ಬ ವ್ಯಕ್ತಿ ತನ್ನ ಚಿತ್ತದ ದಾಸನಾಗಿ ಬದುಕುತ್ತಾನೆ. ಆ ವ್ಯಕ್ತಿಯನ್ನು ಸಮಾಜದ ಮುಂದೆ ಒಂದು ಉತ್ಕೃಷ್ಟ, ಒಂದು ಉತ್ತಮ, ಅತ್ಯುತ್ತಮ ವ್ಯಕ್ತಿಯಾಗಿ ರೂಪಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಆದುದರಿಂದಲೇ ಈ ಉಪವಾಸ ಮತ್ತು ಇಫ್ತಾರ್ಗಿರುವಂತಹ ನಿಕಟವಾದಂತಹ ಸಂಬಂಧವನ್ನು ನಾವು ಅರ್ಥ ಮಾಡಿಸಬೇಕಾಗಿದೆ. ಆದುದರಿಂದಲೇ ಮುಸಲ್ಮಾನರು ಆಚರಿಸುವಂತಹ ಎಲ್ಲ ಹಬ್ಬಗಳು, ಮುಸಲ್ಮಾನರು ಆಚರಿಸುವಂತಹ ಎಲ್ಲ ಕರ್ಮಗಳು, ಆ ಕರ್ಮಗಳ ಹಿಂದೆ ಒಂದು ಉದಾತ್ತವಾದಂತಹ ಉದ್ದೇಶವಿದೆ ಮತ್ತು ಉಪವಾಸವನ್ನು ಅದೇ ಉದ್ದೇಶಕ್ಕಾಗಿ ನಮ್ಮಲ್ಲಿ ಕಡ್ಡಾಯಗೊಳಿಸಲಾಗಿದೆ. ನಾನು ನನ್ನ ಮಾತನ್ನು ಮುಗಿಸುವ ಮುಂಚೆ ಈ ಉಪವಾಸವನ್ನು ಯಾಕೆ ಕಡ್ಡಾಯಗೊಳಿಸಲಾಗಿದೆ ಎಂಬ ಪವಿತ್ರ ಕುರ್ಆನ್ನ ಒಂದು ವಚನ ನಾನು ಹೇಳುತ್ತೇನೆ. ಪವಿತ್ರ ತಾನೆ, ಕುತಿಬ ಅಲೈಕುಮುಸ್ ಸಿಯಾಮು ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮು. ಓ ವಿಶ್ವಾಸಿಗಳೇ, ನಿಮ್ಮ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ. ಯಾವ ರೀತಿ ನಿಮಗಿಂತ ಮುಂಚಿನ ಜನಾಂಗದ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿತ್ತು. ಯಾಕೆ ಈ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ? ಯಾಕೆ ನೀವು ದೇವಭಕ್ತಿ ಉಳ್ಳವರಾಗಬೇಕು, ತಕ್ವಾ ಉಳ್ಳವರಾಗಬೇಕು. ಒಂದು ವಿಚಾರ ನಾನು ಇಲ್ಲಿ ನಾನು ಗಮನಕ್ಕೆ ತರ ಬಯಸ್ತೇನೆ. ಮುಸಲ್ಮಾನರಲ್ಲಿ ಪೋಖರಿಗಳಿರಬಹುದು, ಮುಸಲ್ಮಾನರಲ್ಲಿ ಈ ಮದ್ಯಪಾನಿಗಳಿರಬಹುದು, ಮುಸಲ್ಮಾನರಲ್ಲಿ ವ್ಯಭಿಚಾರಿಗಳಿರಬಹುದು. ಆದರೆ ಉಪವಾಸದ ತಿಂಗಳಲ್ಲಿ ಯಾವ ಮುಸಲ್ಮಾನ ಕೂಡ ಸುಳ್ಳು ಹೇಳುವುದಿಲ್ಲ. ಈ ಉಪವಾಸ ತಿಂಗಳಲ್ಲಿ ಯಾವ ಮುಸಲ್ಮಾನ ಕೂಡ ದುಷ್ಕರ್ಮಗಳನ್ನು ಮಾಡುವುದಿಲ್ಲ. ಈ ರೀತಿ ದುಷ್ಕರ್ಮಗಳಿಂದ ತಡೆದು ಸಜ್ಜನಿಕೆಯನ್ನು ಸೃಷ್ಟಿಸಲಿಕ್ಕಾಗಿ, ಉತ್ಕೃಷ್ಟ ಗುಣವುಳ್ಳಂತಹ ವ್ಯಕ್ತಿತ್ವವನ್ನು ರೂಪೀಕರಿಸಲಿಕ್ಕಾಗಿ ಈ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ. ಬಹುಶಃ ಸಮಯದ ಅಭಾವವಿದೆ, ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ನಾನು ಇತರ ಕಾರ್ಯಕ್ರಮ ಹೋಗಬೇಕಾಗಿರುವುದರಿಂದ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಉಲ್ಲಾಲ್ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸೌಹಾರ್ದ ಇಫ್ತಾರ್ ಕೂಟದ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈಗ ನಮಗೆ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂಥ ನಮ್ಮೆಲ್ಲ ಆತ್ಮೀಯರು ದೊಡ್ಡಂಥ ಮೊಹಮ್ಮದ್ ರಫೀವುದ್ದೀನ್ ಕುದೋಲಿರವರೇ, ನನ್ನ ಆತ್ಮೀಯ ಸನ್ಮಿತ ಅಂತ ರಿಯಾಜ್ ಫರಂಗಿಪೇಟ್ ಅವರೇ, ಮೂಡ ಅರ್ಬನ್ ಡೆವಲಪ್ಮೆಂಟ್ನ ಅಧ್ಯಕ್ಷರಾಗಿ ಅಧ್ಯಕ್ಷ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಆತ್ಮೀಯರ ಸನ್ಮಿತ ಅಂತ ನಮಾಜ್ರವರೇ, ಅದೇ ರೀತಿ ನಮ್ಮ ಸನ್ಮಿತರಂಥ ವಿದ್ಯಾರತ್ನ ಸ್ಕೂಲ್ನ ಮಾಲೀಕರಾಗಿರುವಂಥ ಅರ್ಜುನ್ ಅವರೇ, ನಮ್ಮ ಉಲೇಮರಾಗಿರುವಂಥ ಗೌರವಕ್ಕಿಂತ ಮೊಹಮ್ಮದ್ ಹುವೈಸ್ ಅವರೇ, ವೇದಿಕೆ ನಮ್ಮ ಮುಸ್ತಫಾ ಮೇಲಂಗಡವರೇ, ಅದೇ ನಿಮ್ಮ ಕೆಎಂಗೆ ಮಂಜನಾಡಿಯವರೇ, ಸಿರಿಲ್ ಅವರೇ, ಭಾಷಾ ನಮ್ಮ ಬದ್ರು ಅವರೇ, ಇನ್ನಿತ ಎಲ್ಲ ನಮ್ಮ ಉಲೇಮ ತಾಜ್ ಅದಕ್ಕೂರು ಅಧ್ಯಕ್ಷರಿಂದ ಇದೆ ಮುಸ್ತಫಾ, ಎರಡೂ ಮುಸ್ತಫಾನವರು, ಸಿದ್ದಿಕ್ ಎಲ್ಲ ಬಹುಶಃ ಇಲ್ಲಿ ಸೇರುವ ನಮ್ಮ ಸನ್ಮಿತರೇ. ಜಾಸ್ತಿ ಹೆಚ್ಚೇನು ಮಾತಾಡಿ ಹೋಗುವುದಿಲ್ಲ. ಈಗ ತಾನೇ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ನಾನು ಉಲ್ಲಾಲ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷನೆಲ್ಲ ಸದಸ್ಯರು ಈ ಒಂದು ಸೌಹಾರ್ದ ಇಫ್ತಾರ್ ಕೂಟ ಏರ್ಪಡಿಸಿ ಅಭಿನಂದನೆ ಸಲ್ಲಿಸ್ತೇನೆ. ಸೌಹಾರ್ದದಿಂದ ಪ್ರೀತಿ ವಿಶ್ವಾಸ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಇನ್ನೊಬ್ಬರಿಗೆ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವ ಮೂಲಕ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಒಂದು ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮ ಮುಖ್ಯ ಗುರಿ ಆಗಿದೆ ಎಂದು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತಿನ ಪವಿತ್ರವಾದ ತಿಂಗಳ ಪವಿತ್ರವಾದ ದಿವಸದಲ್ಲಿ ನಿಮ್ಮೆಲ್ಲರ ನಾನು ಇವತ್ತು ಕೇಳಿಕೊಂಡು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಪ್ರತಿಯೊಂದು ಧರ್ಮ ಮತ್ತು ನಮ್ಮ ಧರ್ಮ ಸಂದೇಶವು ಕೂಡ ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂಥ ಧರ್ಮ ನಮ್ದು ಆಗಬಾರ್ದು. ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಅದು ನಮ್ಮ ಧರ್ಮ ಆಗಬೇಕು. ಅದೆಲ್ಲ ಧರ್ಮದ ಸಂದೇಶ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರನ್ನ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಬೇರೆ 2 ಕಾರ್ಯಕ್ರಮ ಮತ್ತೆ ಪನೀರ್ ಮತ್ತು ಜವಾಲ್ಬಾಗ್ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿ ಅನುಮತಿ ಕೊಡಬೇಕು. ನೀವೆಲ್ಲ ದುವಾ ಮಾಡಬೇಕು ಕೇಳಿಕೊಂಡು ನನ್ನ ಮಾತು ಮುಗಿಸಿನೇ.
ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಅವರ ಈ ವರ್ಷ 2026 ಸಂಘಟನಾ ಸ್ಫೂರ್ತಿ ಪ್ರಶಸ್ತಿ ಪುರಸ್ಕಾರದಂತಹ KMK ಮಂಜಾಡಿ ಅವರಿಗೆ ಈ ರಾಜ್ಯದ ಸರ್ಕಾರದ ಸಭಾಪತಿಯಾದಂತಹ UT ಖಾದರ್ ಅವರ ದಿವ್ಯ ಹಸ್ತದಿಂದ ಅವರಿಗೆ ನಾವೀಗ ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಎಲ್ಲರಿಗೆ ಅವರಿಗೆ ಕ್ಲಾಪ್ ಕೊಡ್ತಾ ಅತ್ಯಮೂಲ್ಯವಾದಂತಹ ಸಮಯ. ಗೌರವಾನ್ವಿತ ರಫೀಲ್ ಬಿರ್ತಿದ್ರಲ್ಲಿ ರಾಜ್ ಫರಂಗಿಪೇಟೆ ಧನ್ಯವಾದಗಳು. ನಮ್ಮ ಸರ್ಕಾರದ ಜನವೆತ್ತ ಸರ್ಕಾರದ ಸಭಾಪತಿಯಾದಂತಹ UT ಖಾದರ್ ಈ ಒಂದು ಸಂಸ್ಥೆಯ ಪ್ರೀತಿಯಿಂದ ಯಾವತ್ತೂ ಅವರ ಕೈಯಿಂದ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡೋ ಅವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಸಂಸ್ಥೆಗೆ ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಸೊ ಯಾವ ಕಾರ್ಯಕ್ರಮ ಇದ್ದರೂ ಎಲ್ಲಿದ್ದರೂ ಕೂಡ ಬರುವಂತವರು. ಸೊ ಅವರು ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಮುಂದಿನ ವೇದಿಕೆಯತ್ತ ಗೌರವಾನ್ವಿತ STP ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ವೇದಿಕೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಲ್ಲಾಹುಮ್ಮ ರಬ್ಬಿ ಶ್ರಹ್ ಲಿ ಸದ್ರಿ ವ ಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಅಮ್ಮಾ ಬಾದ್. ಉಳ್ಳಾಲ ಸೆಂಟ್ರಲ್ ಕಮಿಟಿ ಆಯೋಜಿಸಿರ್ತಕ್ಕಂತಹ ಈ ಒಂದು ಇಫ್ತಾರ್ ಕೂಟದ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಉಳ್ಳಾಲ ಸೆಂಟ್ರಲ್ ಕಮಿಟಿ ಇದರ ಅಧ್ಯಕ್ಷರಾದಂತಹ ನವಾಜ್ ಉಳ್ಳಾಲ್ ರವರೇ, ಈಗ ತಾನೇ ಇಫ್ತಾರ್ ಸಂದೇಶವನ್ನ ನೀಡಿದಂತಹ ರಫೀವುದ್ದೀನ್ ಕುದ್ರೋಳಿ ಅವರೇ, ಮಾನ್ಯ ಸಭಾಪತಿಗಳಾದಂತಹ UT ಖಾದರ್ ಅವರೇ, ಅದೇ ರೀತಿ ಆತ್ಮೀಯರಾದಂತಹ ಅರ್ಜುನ್ ರವರೇ, ಉಸ್ತಾದರಾಗಿರ್ತಕ್ಕಂತಹ ಉವೈಸ್ ರವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಅಂತ ಹೇಳಿದರೆ ಆತ್ಮ ಪರಿಷ್ಕರಣೆಯ ಒಂದು ತಿಂಗಳಾಗಿರ್ತದೆ. ಒಂದು ವರ್ಷದಲ್ಲಿ ಒಬ್ಬ ಮುಸಲ್ಮಾನನು ಯಾವ ರೀತಿ ಜೀವಿಸಬೇಕು ಅನ್ನೋದಕ್ಕಿರ್ತಕ್ಕಂತಹ ಒಂದು ತರಬೇತಿಯ ತಿಂಗಳು ಕೂಡ ಆಗಿರ್ತದೆ. ಸಾಮಾನ್ಯವಾಗಿ ಈ ಒಂದು ರಂಜಾನ್ ತಿಂಗಳಲ್ಲಿ ನಮ್ಮ ಪ್ರಾರ್ಥನೆಗಳು, ನಮ್ಮ ಇಬಾದತ್ಗಳು, ನಮ್ಮ ದಾನ ಧರ್ಮಗಳು, ಅದೇ ರೀತಿ ಮಾನವೀಯ ಕಾರ್ಯಚಟುವಟಿಕೆಗಳು ಇವೆಲ್ಲವೂ ಕೂಡ ಅಧಿಕವಾಗಿ ನಾವು ನಡೆಸುವಂತಹ ವಾಡಿಕೆ. ಅದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇದೆ. ಈ ಒಂದು ತಿಂಗಳಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಸೇವೆಗೂ ಕೂಡ ಸೃಷ್ಟಿಕರ್ತನು ವಿಶೇಷವಾದಂತಹ ಗೌರವವನ್ನ, ಅದೇ ರೀತಿ ವಿಶೇಷವಾದಂತಹ ಪ್ರತಿಫಲವನ್ನ ನೀಡ್ತಾರೆ ಅನ್ನುವಂತಹ ನಂಬಿಕೆ. ಈ ಒಂದು ನಂಬಿಕೆ ಮತ್ತು ಈ ಒಂದು ಪರಿಪಾಠವನ್ನ ಇಸ್ಲಾಂ ಧರ್ಮ ನಮಗೆ ಯಾಕೆ ಕಲಿಸಿಕೊಟ್ಟಿದೆ ಅಂತ ಹೇಳಿದ್ರೆ, ಇದು ನೀವು ನಿಮ್ಮ ಜೀವನದಲ್ಲಿ ಅಭ್ಯಸಿಸಿದಲ್ಲಿ ಈ ಒಂದು ಧರ್ಮದ ಮೌಲ್ಯ ಏನಿದೆ ಸಮಾಜದ ಮಧ್ಯೆ ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಸಾರಲಿಕ್ಕಿದೆ ಅನ್ನುವಂತಹ ಒಂದು ಸಂದೇಶವಾಗಿರ್ತದೆ. ಈ ಒಂದು ತಿಂಗಳು ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾದಂತಹ ಪ್ರತಿಫಲವನ್ನ ಸೃಷ್ಟಿಕರ್ತನು ನಮಗೆ ಕೊಟ್ಟಿರುವಂಥದ್ದು. ಆದ್ದರಿಂದ ಈ ತಿಂಗಳಲ್ಲಿ ಮಾಡುವಂತಹ ಪ್ರತಿಯೊಂದು ಸೇವೆ, ಪ್ರತಿಯೊಂದು ಪ್ರಾರ್ಥನೆಗಳು ಅದು ಕೇವಲ ರಂಜಾನ್ ತಿಂಗಳಿಗೆ ಸೀಮಿತಗೊಳಿಸದೆ ಮುಂದಿನ ಎಲ್ಲ ಸಮಯದಲ್ಲೂ ಕೂಡ ನಾವು ಅದನ್ನ ಅಧಿಕಗೊಳಿಸಬೇಕಾಗಿದೆ. ವಿಶೇಷವಾಗಿ ನಾವು ಜೀವಿಸಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ನಮ್ಮ ಸೌಹಾರ್ದತೆಯನ್ನ, ಅದೇ ರೀತಿ ಧಾರ್ಮಿಕ ನೆಲವೀಡನ್ನ ನುಚ್ಚು ನೂರು ಮಾಡುವಂತಹ ಕನಸನ್ನು ಹೊತ್ತುಕೊಂಡಂತಹ ಹಲವಾರು ಸಮೂಹಗಳು ಮತ್ತು ವ್ಯಕ್ತಿಗಳು ನಮ್ಮ ಮಧ್ಯೆ ಜೀವಿಸ್ತಾ ಇರತಕ್ಕಂತಹ ಸಂದರ್ಭ. ಈ ವ್ಯಕ್ತಿ ಮತ್ತು ಸಮೂಹಗಳ ಮಧ್ಯೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಬೇಕಾಗಿರುವಂತ ಮತ್ತು ಆ ಒಂದು ಮಾನವೀಯ ಮೌಲ್ಯಗಳಿಗೆ ಇಸ್ಲಾಂ ಧರ್ಮ ಮಹತ್ವವನ್ನ ನೀಡಿದೆ ಅನ್ನುವಂತಹ ಸಂದೇಶವನ್ನ ಈ ರೀತಿಯ ಇಫ್ತಾರ್ ಸಂಗಮಗಳು ಜಗತ್ತಿಗೆ ಸಾರಲಿಕ್ಕಿದೆ. ಈ ಒಂದು ವೇದಿಕೆಯಲ್ಲಿ ಹಿಂದೂ ಧರ್ಮದ ಸಹೋದರರು, ಕ್ರೈಸ್ತ ಧರ್ಮದ ಸಹೋದರರು, ಬೇರೆ ಬೇರೆ ಆಶಯಗಳ ವ್ಯಕ್ತಿಗಳು, ಬೇರೆ ಬೇರೆ ರಾಜಕೀಯ ವಿಭಾಗದ ಮುಖಂಡರುಗಳು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಈ ಒಂದು ಇಫ್ತಾರ್ ಪಾರಣೆಯನ್ನ ನಾವು ಜೊತೆಯಾಗಿ ಮಾಡುವುದರ ಮೂಲಕ ನಮ್ಮಲ್ಲಿರ್ತಕ್ಕಂತಹ ಒಂದು ಸಹೋದರತೆಯ ಬಾಂಡಿಂಗ್ ಮತ್ತಷ್ಟು ಹೆಚ್ಚುವಂತಹ ಸಾಧ್ಯತೆಗಳಿದೆ. ಖಂಡಿತವಾಗಿ ಇಫ್ತಾರ್ ಮೀಟ್ಗಳು ಅದೊಂದು ಫ್ಯಾಷನ್ ಅಲ್ಲ, ಅದೊಂದು ಪ್ಯಾಷನ್ ಅಲ್ಲ,
ಇಫ್ತಾರ್ ಮೀಟ್ ಅನ್ನುವಂಥದ್ದು ನಮ್ಮ ಸೌಹಾರ್ದತೆಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಲಿಕ್ಕಿರ್ತಕ್ಕಂತಹ ಒಂದು ಕಾರ್ಯಸೂಚಿಯಾಗಿ ಮತ್ತಷ್ಟು ಇಫ್ತಾರ್ ಸಂಘಗಳು ನಮ್ಮಲ್ಲಿ ಬೆಳೆದು ಬರಲಿ. ಎಲ್ಲ ಧರ್ಮೀಯರಿಗೆ ನಮ್ಮ ಇಸ್ಲಾಮಿನ ಸ್ಪಷ್ಟ ಸಂದೇಶವನ್ನ ತಿಳಿಸುವಂತಹ ಕಾರ್ಯಕ್ರಮಗಳಾಗಿ ಮೂಡಿ ಬರಲಿ ಅನ್ನುವಂತಹ ಸಂದೇಶದೊಂದಿಗೆ ಅವಕಾಶಕ್ಕಾಗಿ ಸಂಘಟಕರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಸ್ಥಾಪಕಾಧ್ಯಕ್ಷರಂತ ನಡೆಯುವ ಇಫ್ತಾರ್ ಕೂಟ ನಿಜವಾಗಿ ಇದೊಂದು ನಮ್ಮೆಲ್ಲರಿಗೊಂದು ಸಂತೋಷದ ಕೂಟ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಹಲವು ಮಹಾನುಭಾವರು ಇನ್ನು ಕೆಲವು ಪಂಡಿತರಲ್ಲಿದ್ದಾರೆ ಮಾತಾಡಲಿಕ್ಕೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಇಫ್ತಾರ್ ಕೂಟ ಅಂದರೆ ಇಫ್ತಾರ್ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡಿದ್ದಾರೆ. ಈಗ ನಮ್ಮ ಇಫ್ತಾರ್ ಕೂಟಗಳು ದಿನ ದಿನ ನೋಡ್ತಾ ಇದ್ರೆ ವರ್ಷಕ್ಕಿಂತ ವರ್ಷ ಹೆಚ್ಚು ಕೂಟಗಳು ಜರುಗ್ತಿದೆ. ಯಾಕಂದ್ರೆ ಈ ಇಫ್ತಾರ್ ಕೂಟದ ಒಂದು ಯಾರು ರೂವಾರಿ ಇದನ್ನು ಸ್ಥಾಪನೆ ಮಾಡಿದಾರ, ಇಲ್ಲಿಂದ ನಮ್ಮ ಸೌಹಾರ್ದತೆಗೆ ಒಂದು ದೊಡ್ಡ ದಾರಿ ಮಾಡಿಕೊಟ್ಟಾಗಿದೆ ನಮ್ಮ ಸಮಾಜಕ್ಕೆ, ನಮ್ಮ ಎಲ್ಲ ಬಾಂಧವರಿಗೆ ಇದೊಂದು ಸಂದೇಶ. ಇದೇ ರೀತಿ ಇಫ್ತಾರ್ ಕೂಟ ಅಂತ ಇನ್ನು ನಮ್ಮ ಈಗಾಗಲೇ ಈ ದಿನ ಒಂದು ಕಾರ್ಯಕ್ರಮ ಪೊಸಕೂರಲ್ಲಿ ಬಳಗ ಮತ್ತೆ 2-3 ಸಂಘಟನೆ ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೆ ಉಳ್ಳಾಳದಲ್ಲಿ. ನಿಜವಾಗಿ ಇದೊಂದು ಅವರು ಈ ಸಂಘಟನೆಯು 3 ಹಬ್ಬಗಳನ್ನು ಕ್ರಿಸ್ಮಸ್, ದೀಪಾವಳಿ, ಇಫ್ತಾರ್ ಕೂಟ ಇದೆ, ಈದ್ ಮಿಲಾದ್, ಈ 3 ಕೂಟಗಳನ್ನು ಏರ್ಪಡಿಸಿ ಸಮಾಜವನ್ನು ಆದಷ್ಟು ಶಾಂತಿ ಕಡೆಗೆ, ಶಾಂತಿ ನೆಲೆಸುವಲ್ಲಿ ಹಾಗೂ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇದೊಂದು ಮಾದರಿಯಾಗಿ ಈಗ ಮಾಡ್ತಾ ಇದೆ. ಎಲ್ಲ ಕಡೆಯಿಂದ ಇಂಥ ಕೂಟಗಳು ಅಲ್ಲಲ್ಲಿ ಜರುಗುವುದರಿಂದ ಇನ್ನೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನಾನು ಒಂದೇ ಈ ಇಫ್ತಾರ್ ಕೂಟದಲ್ಲಿ ಹೇಳಲಿಕ್ಕೆ ಬಯಸುವುದೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸುವ ಮತ್ತು ಸೌಹಾರ್ದ, ಶಾಂತಿ ನೆಲೆಸುವಂತೆ. ಮತ್ತೊಂದು ವಿಷಯ ಹೇಳ್ತೇನೆ ನಾನು ಇಲ್ಲಿ, ನಾವು ಪ್ರಕೃತಿಯನ್ನು ಪ್ರೀತಿಸುವ, ಏನಿದ್ರು ನಾವು ಸ್ವಚ್ಛತೆಗೆ ಗಮನ ಕೊಡುವ. ಇದರಿಂದ ಎಲ್ಲರಿಗೂ, ನಮ್ಮ ಜನಸಾಮಾನ್ಯರಿಗೆ ಇದೊಂದು ಒಳ್ಳೆಯ ಒಂದು ವಾತಾವರಣ ಅಂತೇಳಿ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳಲು ಇಚ್ಛಿಸ್ತೇನೆ. ಹಾಗೂ ಈ ಇಫ್ತಾರ್ ಕೂಟವನ್ನು ನಿರ್ವಹಿಸಿದಂಥ ನಮ್ಮ ಈ ಉಳ್ಳಾಲ್ ಸೆಂಟ್ರಲ್ ಕಮಿಟಿಯ ಮುಖ್ಯಸ್ಥರಾದ ಶ್ರೀ ಮೊಹಮ್ಮದ್, ಇವರು ಕಳೆದ ಬಾರಿ ಕೂಡ ನನ್ನನ್ನು ಈ ವೇದಿಕೆಗೆ ಕರೆದಿದ್ರು, ನನಗೊಂದು ಅವಕಾಶ ಕೊಟ್ಟಿದ್ರು. ಇದು 2ನೇ ವರ್ಷದಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಇಫ್ತಾರ್ ಕೂಟ ಇನ್ನೂ ಹೆಚ್ಚು ಯಶಸ್ವಿಯಾಗಲೆಂದು ಬೇಡುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ನಾನು ಸ್ಪಂದಿಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಬಹುಶಃ ಸಮಾನತೆ ಮತ್ತು ಶಾಂತಿಯ ಸಂಕೇತವಾಗಿ ಇಸ್ಲಾಂ ಧರ್ಮವು ಇವತ್ತು ಜಗತ್ತಿನಲ್ಲಿ ಬಡವ ಬಲ್ಲಿದ ಎಂಬಂತ ಭೇದವಿಲ್ಲ ಎಂಬುದನ್ನು ತೋರಿಸಿಕೊಳ್ಳುವಂಥ ಅಥವಾ ಬಡತನವನ್ನ ಸರ್ವರಿಗೂ ಸಮಾನವಾಗಿ ತಿಳಿಯಪಡಿಸುವಂತ, ಹಸಿವೆಯನ್ನ ಎಲ್ಲರೂ ಯಾವ ರೀತಿಯಲ್ಲಿ ತನ್ನೊಂದಿಗೆ ಅನುಭವಿಸಬಹುದು ಎಂದು ಕರುಣಾಮಯನಾದ ಅಲ್ಲಾಹನು ತನ್ನ ಸೃಷ್ಟಿಗಳಿಗೆ ತೋರಿಸಿಕೊಟ್ಟಂತ ಒಂದು ತಿಂಗಳು ಬಹುಶಃ ಅದು ಪವಿತ್ರ ರಂಜಾನ್. ಈ ರಂಜಾನಿನಲ್ಲಿ ಉಪವಾಸ ಹಿಡಿದವನ ಒಂದು ಸಂತೋಷದಾಯಕವಾದಂತಹ ಸಮಯ ಅಂತ ಹೇಳಿದ್ರೆ ಅದು ಇಫ್ತಾರ್ ಮಾಡುವಂತ ಸಮಯ ಅಂತ, ಅಥವಾ ಉಪವಾಸವನ್ನು ತೊರೆಯುವಂತ ಸಮಯ. ಆ ಸಮಯದಲ್ಲಿ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಆಚರಿಸುವುದು ಬಹುಶಃ ನಮ್ಮ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಬಹುಶಃ ಇದು ಫ್ಯಾಷನ್ ಆಗಿದೆ. ಇದನ್ನು ನಮ್ಮ ಸಮುದಾಯ ಯಾವ ರೀತಿಯಾಗಿ ಮಾಡುತ್ತೇವೆ ಎಂದು ನಮ್ಮ ಸಹೋದರ ಬಹುಶಃ ಧರ್ಮೀಯರಿಗೆ ನಾವು ತೋರಿಸಿಕೊಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಸಂಘಟನೆಗಳು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸೆಂಟ್ರಲ್ ಕಮಿಟಿಯು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ನನ್ನನ್ನು ಕರೆದಿದ್ದೀರಿ, ಬಹುಶಃ ನನ್ನನ್ನು ಸನ್ಮಾನಿಸಿದ್ದೀರಿ. ಬಹುಶಃ ಉಳ್ಳಾಳದಲ್ಲಿ ಯಾವ ರಾಜ್ಯ ಮಟ್ಟದಲ್ಲಿ ಆಗಲಿ ರಾಷ್ಟ್ರ ಮಟ್ಟದಾಗಲಿ ಯಾವ ಪುರಸ್ಕಾರಗಳು ಸಿಗುತ್ತದೆ ಅದು ಬಹುಶಃ ಒಬ್ಬ KMK ಮಂಜನಾಡಿಗೆಲ್ಲ, ಅದು ಬಹುಶಃ ಎಲ್ಲ ಉಳ್ಳಾಳದ ಜನತೆಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ನನ್ನನ್ನು ಪ್ರೋತ್ಸಾಹಿಸಿದ್ದು ಕಳೆದ 39 ವರ್ಷಗಳಿಂದ ಉಳ್ಳಾಳದಲ್ಲಿ ಎಲ್ಲ ವಿಧಗಳಲ್ಲಿಯೂ ನನ್ನ ಬೆನ್ನು ತಟ್ಟಿ ಸಹಕರಿಸಿದ ಉಳ್ಳಾಳದ ಎಲ್ಲ ಜನತೆ.
ಎಲ್ಲರನ್ನು 99% ಜನರು ನಮ್ಮ ಕೆಲಸಕ್ಕೆ ಪ್ರೋತ್ಸಾಹವನ್ನು ನೀಡಿದ ಕಾರಣ ಇವತ್ತು ನನಗೆ ದೇಶದಲ್ಲಿ ವರ್ಷದಲ್ಲಿ ಯಾರು ಗುರುತಿಸಿಕೊಳ್ಳುವಂತ ವ್ಯವಸ್ಥೆ ಆಗಿದೆ. ಅದಕ್ಕೆ ನಾನು ಶಿರಋಣಿಯಾಗಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಸೆಂಟ್ರಲ್ ಕಮಿಟಿಯವರು ನನ್ನನ್ನು ಗೌರವಿಸಿದ್ದೀರಿ. ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಅವಕಾಶಗೊಂದಿಸಿ ನನ್ನ ಮಾತನ್ನು ಮುಗಿಸಿ ಧನ್ಯವಾದಗಳು. ಈಗ 5 ನಿಮಿಷ, ಕೇವಲ 5 ನಿಮಿಷ ಬಾಕಿ ಇದೆ. OIC ಅಜಹರಿ ಅವರು 1-2 ಮಾತಾಡಬೇಕು. ಆಲ್ರೆಡಿ ದುವಾ ಮುಗಿಸ್ತಾರೆ. 1-2 ಮಾತಾಡಿ ನಾವು ಪುನಃ ಏನು ಮಾಡ್ತಿದ್ದೇವೆ, ಇವತ್ತು ಇಫ್ತಾರ್ ಕಡೆ ಹೋಗ್ತಿದ್ದೇವೆ. ಸೊ ಅಜಹರಿ ಅವರು. ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ, ಸಮಯದ ಅಭಾವವನ್ನು ಮನದಟ್ಟು ಮಾಡುತ್ತಾ 1-2 ಮಾತುಗಳನ್ನು ಮಾತ್ರ ನಿಮ್ಮ ಮುಂದಿರಲು ಇಚ್ಛಿಸ್ತಾ ಇದ್ದೇನೆ. ವಚನದಲ್ಲಿ ಒಂದು ವಚನವನ್ನು ನಮಗೆ ಈ ರೀತಿಯಲ್ಲಿ ಕಾಣಬಹುದು. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಲಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ. ಇಂದು ನಾವು ಸೌಹಾರ್ದಭರಿತವಾದಂತಹ ಒಂದು ಇಫ್ತಾರ್ ಸಂಗಮದಲ್ಲಿ, ಉಳ್ಳಾಲ ಸೆಂಟ್ರಲ್ ಕಮಿಟಿ ಆಯೋಜಿಸಿದಂತಹ ಸೌಹಾರ್ದ ಇಫ್ತಾರ್ ಸಂಗಮದಲ್ಲಿ ಒಂದುಗೂಡಿದ್ದೇವೆ. ಪ್ರಸ್ತುತ ಭಾರತದ ಜಗತ್ತಿನ ಆಗುಹೋಗುಗಳನ್ನು ನಾವು ತಿಳಿಯುತ್ತಾ ಇದ್ದೇವೆ. ವಚನದಲ್ಲಿ ಹೇಳುವುದು ಬಲು ಸ್ಪಷ್ಟವಾಗಿದೆ. ಪ್ರಾಣಿಗಳಿಂದ, ಪಕ್ಷಿಗಳಿಂದ ಮಾನವನು ಕಲಿಯುವಂತಹ ಹಲವಾರು ಪಾಠಗಳು ವಚನಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಈ ಇಫ್ತಾರನ್ನು ಮಾಡಿ ಅದರಲ್ಲಿ ಏನಾದರೂ ಉಳಿದರೆ ಕಾಗೆಗಳ ಗುಂಪು ಅದರ ಹತ್ತಿರ ದಾಟಿ ಬರುವುದನ್ನು ನಮಗೆ ಕಾಣಬಹುದು. ಒಂದು ಕಾಗೆಗೆ ಒಂದಲ್ಪ ಭಕ್ಷಣದ ತುತ್ತು ಅಥವಾ ಆಹಾರದ ತುತ್ತು ಸಿಕ್ಕಿದರೆ ಅದು ತನ್ನ ಸಹಚರರನ್ನು ಕರೆದು ಹಂಚಿ ತಿನ್ನುವಂತಹ ಒಂದು ಪ್ರಕೃತಿಯನ್ನಾಗಿದೆ ಕಾಗೆಗಳಿಂದ ನಾವು ಕಾಣೋದು. ವಚನಕಾರರು ಹೇಳುವುದು ಅದೇ ಆಗಿದೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಅದು ಒಂದು ತುತ್ತು ಭಕ್ಷಣ ಸಿಕ್ಕಿದರೆ ಅದು ತನ್ನ ಸಹಚರನ್ನು ಕರೆದು ಹಂಚಿ ತಿನ್ನುವಂತಹ ಒಂದು ಪ್ರಕೃತಿಯಾಗಿದೆ ಪಕ್ಷಿಗಳಿಗೆ, ಮೃಗಗಳಿಗೆ ಇರೋದು. ಕೋಳಿ ಒಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಕೋಳಿಯನ್ನು ನಾವು ನೋಡಿರಬಹುದು, ನಮ್ಮ ಮನೆಯಲ್ಲಿರುವಂತಹ ಕೋಳಿಗಳು. ಅದು ಒಂದು ತುತ್ತು ಸಿಕ್ಕಿದರೆ ತನ್ನ ಮರಿ ಮಕ್ಕಳನ್ನು ಕರೆದು, ಇತರ ತನ್ನ ಸಹಜೀವಿಗಳನ್ನು ಕರೆದು ಹಂಚಿ ತಿನ್ನುವಂತಹ ಪ್ರಕ್ರಿಯೆ. ಆದರೆ ಮಾನವನು ಇಂದು ಆಧುನಿಕ ಜಗತ್ತಿನಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡುವಾಗ ವಚನಕಾರರು ಹೇಳ್ತಾ ಇದ್ದಾರೆ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ. ಪರಸ್ಪರ ಮನುಷ್ಯನು ಕಾಣುವಾಗ ಹೆದರುವಂತಹ, ಸಂದೇಹ ಪಡುವಂತಹ, ವಿಶ್ವಾಸಘಾತುಕವಾಗುವಂತಹ ಒಂದು ವರ್ತಮಾನ ಪ್ರಸ್ತುತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಇಂತಹ ಒಂದು ಸೌಹಾರ್ದ ಸಂಗಮ ಮತ್ತಷ್ಟು ಈ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ಸಾರ್ತಾ ಇದೆ. ಸಮಾನತೆ ಹಾಗೂ ಸೌಹಾರ್ದತೆ ಎಂಬುದು ಈ ದೇಶದ 2 ಕಣ್ಣುಗಳಿದ್ದಂತೆ. ಅದನ್ನು ಯಾರು ಒಡೆಯಲು ಪ್ರಯತ್ನಿಸುತ್ತಾರೋ ಅವರನ್ನು ನಾವು ಸಮಾಜದಿಂದ ದೂರೀಕರಿಸಬೇಕು. ಅದು ಧರ್ಮದ ಪರದೆಯ ಮೇಲೆ ಮಾತ್ರವಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ನಾಮವನ್ನು, ಹೆಸರನ್ನು ನೋಡಿಕೊಂಡು ಮಾತ್ರವಲ್ಲ, ಯಾವುದೇ ಒಂದು ಸಮಾಜಘಾತುಕ ಕೆಲಸವಾಗುವಾಗ ಅದನ್ನು ಸರ್ವ ಮನಸ್ಕರು, ಸಮಾಜ ಸೌಹಾರ್ದತೆಯನ್ನು ಬಯಸುವವರು ಸಮಾನ ಮನಸ್ಕರಾಗಿ ಅದನ್ನು ನಾವು ತಿರಸ್ಕರಿಸಬೇಕು. ಯಾವುದೇ ಧರ್ಮೀಯನ ಒಳಿತನ್ನು ಮಾಡುವಾಗ, ಯಾವುದೇ ಧರ್ಮೀಯನು ಅವನು ಅನ್ಯಾಯಕ್ಕೆ ಒಳಗಾಗುವಾಗ ಆ ಅನ್ಯಾಯದ ಪರವಾಗಿ ನಾವು ಅವನೊಂದಿಗೆ ಜೊತೆ ನಿಂತು ಅವನಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರತಿಯೊಬ್ಬನು ನಾವಲ್ಲಿ ಸಹಕರಿಸಬೇಕು. ಯಾವುದೇ ಮುಸಲ್ಮಾನನು ಅನ್ಯಾಯಕ್ಕೊಳಗಾಗುವಾಗ ಇತರ ಸಹಧರ್ಮೀಯನು ಅವನೊಂದಿಗೆ ಕೈ ಜೋಡಿಸಬೇಕು. ಯಾವುದೇ ಹಿಂದೂ ಧರ್ಮೀಯನು ಮತ್ತೊಂದು ಧರ್ಮವಿಲ್ಲದವನು ಅನ್ಯಾಯಕ್ಕೊಳಗಾಗುವಾಗ ಅವನ ಜೊತೆ ನಿಂತು ನ್ಯಾಯಕ್ಕಾಗಿ ಬೇಕಾಗಿ ನಾವು ಹೋರಾಡಬೇಕು. ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ವಚನ, ವಲ್ಲದಿ ನಫ್ಸು ಮುಹಮ್ಮದಿನ್ ಬಿಯದಿಹಿ ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬು ಲಿ ನಫ್ಸಿಹಿ ಮಿನಲ್ ಖೈರ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಈ ಜಗತ್ತಿಗೆ ಶಾಂತಿಯನ್ನು ಮಾತ್ರ ಕಲಿಸಿಕೊಡಲು ಬಂದ, ಈ ಜಗತ್ತಿನಲ್ಲಿ ಹಲವಾರು ರೀತಿಯ ಸಾಮಾಜಿಕ ಬದಲಾವಣೆಗಳನ್ನು ತಂದ ಹೆಣ್ಣಿಗೆ ಈ ಜಗತ್ತಿನಲ್ಲಿ ಸ್ವಾತಂತ್ರ್ಯದ ಬೆಳಕನ್ನು ಚೆಲ್ಲಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಪ್ರವಾದಿ ಹೇಳುತ್ತಾರೆ, ದೈವದ ಈ ಪ್ರಪಂಚದ ಆ ಸೃಷ್ಟಿಕರ್ತನನ್ನು ಸಾಕ್ಷಿ ನಿಲ್ಲಿಸಿ ಹೇಳುತ್ತಾರೆ, ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬು ಲಿ ನಫ್ಸಿಹಿ. ಯಾವನೇ ಒಬ್ಬ ಪರಿಪೂರ್ಣ ನೈಜ ಮುಸಲ್ಮಾನನಾಗುವುದಿಲ್ಲ, ಅವನ ಪರಿಪೂರ್ಣ ವಿಶ್ವಾಸಿಯಾಗುವುದಿಲ್ಲ. ತನ್ನ ಜೀವನಕ್ಕೆ, ತನ್ನ ಸ್ವಂತಿಕೆಗೆ ಅವನು ಯಾವುದನ್ನು ಇಷ್ಟಪಡುತ್ತಾನೋ, ತನ್ನ ಆರೋಗ್ಯ ವಿಷಯದಲ್ಲಿ, ತನ್ನ ಇತರ ವಿಷಯದಲ್ಲಿ, ಸ್ವಂತ ಶರೀರಕ್ಕೆ ಯಾವ ರೀತಿಯಲ್ಲಿ ಇಷ್ಟಪಡುತ್ತಾನೋ ಅದನ್ನು ಮತ್ತೊಬ್ಬ ಮಾನವನಿಗೆ ಇಷ್ಟಪಡುವವರೆಗೂ ಅವನ ನೈಜ ಪರಿಪೂರ್ಣ ವಿಶ್ವಾಸಿಯಾಗಲಾರನೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ.
ಆ ಸತ್ಯವಾದ ಇಸ್ಲಾಮಿನ ನೈಜವಾದ ಆಶಯವನ್ನು ನಾವು ಸಮಾಜದ ಮುಂದೆ ಬಿತ್ತಿ ಅವರಿಗೆ ಅದರ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಬೇಕು. ಅಂತಹ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಉಳ್ಳಾಲ ಸೆಂಟ್ರಲ್ ಕಮಿಟಿ ಮಾಡ್ತಾ ಇದೆ. ಎಲ್ಲಾ ವಿಧ ಅದಕ್ಕೆ ಇರುವಂತಹ ಆಶಂಸೆಗಳನ್ನು ಕೋರುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ವಾಹೃದ ಅವಾನ ಅಲ್ಹಮ್ದುಲಿಲ್ಲಾಹಿ. ಜೈ ಹಿಂದ್, ಜೈ ಕರ್ನಾಟಕ.